ನಾಳೆ ಯಾರ್ದೋ ಬರ್ಡೇ ಇದೆ. ಯಾರ್ದು ರೇಯನ್? ನಂದು. ನಾಳೆ ಇವನ್ ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ಅವನಿಗೆ ಅಂತ ಸೈಕಲ್ ಆರ್ಡರ್ ಮಾಡಿದ್ವಿ. ಅದು ಇವತ್ತೇ ಬಂದ್ಬಿಟ್ಟಿದೆ. ಅದು ಯಾವ ಥರ ಬರುತ್ತೆ ಅಂದರೆ ಡಿಸ್ಮ್ಯಾಂಟಲ್ ಆಗಿ ಬರುತ್ತೆ. ಈ ಥರ ಬಾಕ್ಸಲ್ಲಿ ಬರುತ್ತೆ. ಅದನ್ನು ನಾವೇ ರೀಅರೇಂಜ್ ಮಾಡ್ಕೋಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ಞಾ ಜೈನ್. ನಿನ್ನೆ ನನ್ನ ಕಮ್ಯುನಿಟಿ ಪೇಜಲ್ಲಿ ಹಾಕಿದ್ದೆ ಇವತ್ತು ನನ್ನ ಮಗನ ಬರ್ಡೇ ಅಂತ. ಸೊ ಹಾಗಾಗಿ ಇದೊಂದು ನನಗೆ ಸ್ಪೆಷಲ್ ವ್ಲಾಗ್ ಇದು. ಅದ್ರ ಜೊತೆಗೆ ಒಂದು ಫೋಟೋ ಕೂಡ ಪೋಸ್ಟ್ ಮಾಡಿ ಇದು ಯಾರು ಅಂತ ಗೆಸ್ ಮಾಡಿ ಅಂತಲೂ ಹೇಳಿದ್ದೆ. ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಇದು ನಿಮ್ಮ ಮಗ ಅಂತ. ಬಟ್ ಅದರಲ್ಲೂ ತುಂಬ ಜನ ಇದು ನೀವೇ ಅಂತ ಹೇಳಿದ್ರಿ. ಬಟ್ ಅದು ನಾನಲ್ಲ, ನನ್ನ ಮಗನೇ ಅದು. ಅವನಿಗೆ 2 ವರ್ಷ ತುಂಬಿದ ಮೇಲೆ ಅವನಿಗೆ ನಮ್ಮ ಕಡೆ ಚೌಲಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದು ಮಾಡಿಸಿದ್ವಿ. ಆ ಟೈಮಲ್ಲಿ ಅವನಿಗೆ ಅಷ್ಟು ಕೂದಲು ಬಂದಿತ್ತು. ಆವಾಗ ಅವನಿಗೆ ಒಂದು ಹುಡುಗಿ ಡ್ರೆಸ್ ಹಾಕಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹುಡುಗಿ ಫ್ರಾಕ್ ಹಾಕಿಸ್ಬಿಟ್ಟು ಫೋಟೋ ತೆಗೆಸ್ಕೊಂಡಿದ್ವಿ. ನೆನೆ ಏನೋ ನೋಡಬೇಕಾದ್ರೆ ಆ ಫೋಟೋ ಸಿಕ್ತು. ಸೊ ಹಾಗೆ ಪೋಸ್ಟ್ ಮಾಡಿಬಿಟ್ಟು ನಿಮಗೆ ಯಾರು ಅಂತ ಹೇಳಿ ಅಂತ ಹೇಳಿದ್ದೆ. ತುಂಬ ಜನ ರೆಸ್ಪಾಂಡ್ ಮಾಡಿದ್ರಿ. ತುಂಬಾ ಥ್ಯಾಂಕ್ ಯು. ಅದ್ರ ಜೊತೆಗೆ ನನ್ನ ಕಮ್ಯುನಿಟಿಯಲ್ಲಿ ನನ್ನ ಮಗನ ಬರ್ಡೇ ಅನ್ನೋದ್ರ ಬಗ್ಗೆನೂ ಒಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೂ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ. ನಿಮ್ಮೆಲ್ಲ ಒಳ್ಳೊಳ್ಳೆ ವಿಶಸ್, ಹಾಗೆ ಆ ಒಂದು ಚಂದದ ಕಮೆಂಟ್ಸ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನಿಮ್ಮೆಲ್ಲ ಗುಡ್ ವಿಶಸ್ ಅವನಿಗೆ ಸಿಗ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ. ಸೊ ಅವನ ಕೈಯಲ್ಲೇ ಥ್ಯಾಂಕ್ಸ್ ಹೇಳ್ಸೋಣ ಅಂತ ಪಕ್ಕದಲ್ಲೇ ಬಂದು ಕೂರಿಸಿದ್ದೀನಿ ಅವನ್ನ. ಅವಾಗಿಂದ ಸಿಗ್ತಾ ಇರಲಿಲ್ಲ ಅವನ ಕೈಗೆ, ಓಡ್ತಾ ಇದ್ದ ಎಲ್ಲೆಲ್ಲೋ. ಸೊ ಇವಾಗ ಇಲ್ಲಿ ಕೂತ್ಕೊಂಡು 5 ನಿಮಿಷ ಅಂತ ಹೇಳಿ ಕೂರಿಸಿದ್ದೀನಿ ಇಲ್ಲಿ ಇವಾಗ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀಯ ರಿಯಾನ್ಶ್? ಏನಕ್ಕೆ ಥ್ಯಾಂಕ್ ಯು? ಥ್ಯಾಂಕ್ ಯು ಏನಕ್ಕೆ? ಎಲ್ಲರೂ ವಿಶ್ ಮಾಡಿದ್ದಕ್ಕೆ, ನಿನ್ನ ಬರ್ಡೇಗೆ ವಿಶ್ ಮಾಡಿದ್ದಕ್ಕೆ ಅಲ್ವಾ? ಖುಷಿ ಆಯ್ತಲ್ವಾ ನಿಂಗೆ? ಸೊ ಒನ್ಸ್ ಅಗೇನ್ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಅವನಿಗೆ ವಿಶ್ ಮಾಡಿರೋದಕ್ಕೆ. ತುಂಬಾ ಖುಷಿ ಆಯಿತು ನಮಗೆ. ದಿಸ್ ಇಸ್ ಫಾರ್ ಯೂಟ್ಯೂಬ್ ಫ್ಯಾಮಿಲಿ. ಕೊಡು. ಯಾರೆಲ್ಲ ವಿಶ್ ಮಾಡಿದಿರೋ ಈ ಹುಡುಗ ಸೈಕಲ್ ಬಂದಾಗಿಂದ ಸೈಕಲ್ ಬಿಡೋದ್ರಲ್ಲೇ ಆಗ್ಬಿಟ್ಟಿದ್ದಾನೆ. ಸೊ ಟಿವಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಕ್ಬಿಟ್ಟಿದೆ ಇವಾಗ. ಜೊತೆಗೆ ನಾನು ಇವಾಗ ಈವ್ನಿಂಗಿಗೆ ಸ್ನ್ಯಾಕ್ಸ್ ಆಗಿ ಪಿಜ್ಜಾ ಟ್ರೈ ಮಾಡೋಣ ಅಂತ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ರೆಸಿಪಿ ಶೇರ್ ಮಾಡಕ್ ಹೋಗೋದಿಲ್ಲ. ಈಗ ಚೆನ್ನಾಗಿ ಬಂದರೆ ರೆಸಿಪಿ ಖಂಡಿತ ಶೇರ್ ಮಾಡ್ತೀನಿ. ಸೊ ನನ್ನ ಮಗನಿಗೆ ಬರ್ಡೇ ಆದ್ರೂ ಅವನು ಕೇಕ್ ಸ್ವಲ್ಪ ತಿಂತಾನೆ. ಅದು ಬಿಟ್ರೆ ಸ್ವೀಟ್ಸ್ ಅವನಿಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಏನಿದ್ರು ಒಂದು ಸ್ವಲ್ಪ ಚಟ್ಪಟ ಆ ಥರದ್ದೇ ಅವನಿಗೆ ತಿನ್ನಕ್ಕೆ ಇಷ್ಟ. ಸೊ ಹಂಗಾಗಿ ಪಿಜ್ಜಾ ಮತ್ತೆ
ಒಂದು ಸ್ವಲ್ಪ ಫ್ರೈಸ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ. ಅವ್ನ ಬರ್ಡೇ ಅಲ್ವಾ, ಸೊ ಅವನಿಗೆ ಇಷ್ಟ ಆಗೋದನ್ನೇ ಮಾಡ್ತಾ ಇದ್ದೀನಿ. ಸೊ ಇವಾಗ ಪಿಜ್ಜಾ ರೆಡಿ ಮಾಡೋಣ. ನೋಡೋಣ ಹೆಂಗಾಗಿದೆ ಅಂತ. ಐ ಹೋಪ್ ಬೆಂದಿದೆ ಅಂತ. ಫ್ರೈ ಆಗ್ತದೆ ಅಲ್ಲಿ ಕುದೀತಾರೆ ಫ್ರೈ. ತೆಗಿಯೋಣ. ಇವತ್ತಿನ ಸ್ನ್ಯಾಕ್ಸ್ಗೆ ನಮ್ದು ಪಕ್ಕಾ ಅನ್ಹೆಲ್ದಿ ಫುಡ್. ಇದೆಲ್ಲ ಅನ್ಹೆಲ್ದಿ ಫುಡ್ ಅಲ್ವಾ ರೇಯಾಂಶ್? ಫ್ರೈಸ್ ಆಮೇಲೆ ಪಿಜ್ಜಾ ಎಲ್ಲ ಯಾವಾಗಲೂ ತಿನ್ಬಾರ್ದಲ್ಲ. ಪಿಜ್ಜಾ ಎಲ್ಲಿ ಅನ್ಹೆಲ್ದಿ ಫುಡ್? ಪಿಜ್ಜಾ ಓಕೆ, ಪಿಜ್ಜಾನು ಆ್ಯಕ್ಚುಲಿ ಅದರಲ್ಲಿ ಇರೋ ನಾವು ಯೂಸ್ ಮಾಡೋ ಮೈದಾ ಇದೆ ಅಲ್ವಾ, ಅದು ಅನ್ಹೆಲ್ದಿನೇ. ಬಟ್ ಸ್ಟಿಲ್ ಇವತ್ತು ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ಅಷ್ಟೊಂದು ಅನ್ಹೆಲ್ದಿ ಮಾಡಿಲ್ಲ. ಚೀಸೆಲ್ಲ ಸ್ವಲ್ಪ ಹಾಕಿದ್ದೀವಿ. ಸೊ ಇಟ್ಸ್ ಓಕೆ. ಒಂದು ಫೇವ್ರೇಟ್ ಫ್ರೈಸ್ ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಇದು ನಾನು ಯಾವ ಥರ ಆಗಿದೆ ಅಂತ ನೋಡ್ಬಿಡ್ತೀನಿ ಒಂದ್ಸರಿ. ಚೆನ್ನಾಗಾಗಿದೆ, ಬಟ್ ಹೊರಗಡೆ ಮಾಡಿರೋ ಥರ ಆಗಿರಲ್ಲ ಆಬ್ವಿಯಸ್ಲಿ. ಜೊತೆಗೆ ಕ್ರಸ್ಟ್ ಎಲ್ಲ ಒಂದು ಸ್ವಲ್ಪ ಫುಲ್ ಕ್ರಿಸ್ಪಿ ಆಗಿದೆ. ಆ್ಯಂಡ್ ನಾನು ಯೂಸ್ ಮಾಡಿರೋದು ಹೊರಗಡೆಯಿಂದ ತಂದಿರೋ ಪಿಜ್ಜಾ ಸಾಸೇ. ನೆಕ್ಸ್ಟ್ ಟೈಮ್ ಮಾಡಿದಾಗ ಮನೆಯಲ್ಲೇ ಪಿಜ್ಜಾ ಸಾಸನ್ನು ಮಾಡಿಕೊಂಡು ಯಾವ ಥರ ಮಾಡೋದು ಅಂತ ನೋಡಬೇಕು. ಸೊ ಆ ರೆಸಿಪಿ ನಾನು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೊಂದು ನಮ್ಮ ಶಾರ್ಟ್ ಆ್ಯಂಡ್ ಸ್ವೀಟ್ ಬರ್ಡೇ ವ್ಲಾಗ್ ಆಗಿತ್ತು. ಒನ್ಸ್ ಅಗೇನ್ ನಮ್ಮ ಛೋಟಾ ಚಾಂಪಿಯನ್ಗೆ ಬರ್ಡೇಗೆ ವಿಶ್ ಮಾಡಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಇನ್ನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು.